ಇವತ್ತು ಕಾಂತಾರದ ರಾಮಪಣ್ಣ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್. ಕಾಂತಾರದ ಆಕ್ಟರ್ ಆಗಿ ಅಲ್ಲ, ಅದರ ತಂಡದವರಾಗಿ ಅಲ್ಲ, ಒಬ್ಬ ಪ್ರೇಕ್ಷಕನಾಗಿ ಕಾಂತಾರ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಫುಲ್ ನೀರು ತುಂಬಿಕೊಂಡಿತ್ತು ಕಣ್ಣಲ್ಲಿ. ಶಿವಲೀಲಾ ಹೇಗಿತ್ತು, ರಾಮಪಣ್ಣನ ಲೀಲೆ ಕೂಡ ಹಾಗೆ ಇತ್ತು. ನಿಜ ಜೀವನಕ್ಕೂ ಅದಕ್ಕೆ ಏನಾದ್ರು ಸ್ವಲ್ಪ ಅದು ಲಿಂಕ್ ಇದೆಯಾ ಸರ್? ಇಲ್ಲ ಇಲ್ಲ ಆತರ ಏನಿಲ್ಲ. ಸುಮಾರು ಜನ ಕಾಲ್ ಮಾಡ್ತಾರೆ, ಸ್ವಲ್ಪ ಗಾಡಿ ಬಿಡ್ಲಿಕ್ಕೆ ಆಗ ನಾನು ಸುಮ್ನೆ ಹೇಳ್ತೀನಿ ಅವರಿಗೆ, ಇಲ್ಲ ನಿಮಗೆ ಗಾಡಿ ಬಿಡ್ಲಿಕ್ಕೆ ಕಲಿಸಿರಿ ಮತ್ತೆ ನನಗೆ ಗಾಡಿ ಇರ್ಲಿಕ್ಕಿಲ್ಲ ಅಂತ. ಈ ಮುಳಿ ಪಣ್ಣತೆ ಬೋಡ್ಚಂದ್ರ ಪಂಡದ ಇತ್ತೆ ಎದುರು ಬೇತನ ಆಯ್ತು ನೀ ಮರ್ಲಕ್ಕ ಅಕಲ ಎಂಡ ಬರ್ ಗೊತ್ತ ಗೊತ್ತಾನತ ಉಲ್ಟಾ ತಂಡ ಆತೆ ಹೋಗಿ ಏರುಂದು ಪೂಜಾನ್. ಕಾಂತಾರ ಮೂವಿಯನ್ನ ನೀವು ಹೊಗಳಬೇಕು ಆಡಿಯನ್ ಆಗಿ. ಇಷ್ಟ ಸಾರ ಬೋಬು ಜಾ ಬಿಚ್ಚ ಜವನರು ಪಂಡರು ಪಂಡು ಹೋಯ್ನ ನೆಕ್ಸ್ಟ್ ಅಲ್ಲಿ ಇದ್ರೆ ಬಲ್ಲೆ ನಿಂತು ನೋಬ್ರ ಪೆಟ್ಟದ ಬರ ಸೀನಿದ್ರೆ ಬಲ್ಲೆ ಹೋಯ್ ಪ್ರಕಾಶರ ನೋಡಿದ್ರೆ ಜಲ್ಲಸು ಬರ್ಬಾರದೆ ಅಡೆ ಇಂತ ಪೂಜೆ ಅಂದ ಅವು ಮಣ್ಣು ಬರಬಡ್ಚಿತ್ತು ನಾನು ಬಗ್ಗೆ ಅಡ್ಡ ಅಂತಾರೆ. ಮೀನುಗಳಿಗೆ ಭಯ ಇರುವಂತ ದಿನ ಯಾವ? ಬಲೆ ಬರೋದು ಬಲೆ ಬರೋದು ಬಲಿ 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 ಪ್ರೇಮೆ ಅಂತ.